ಡಿಕೆ ಬೋಸ್ ಕನ್ನಡ ಚಲನಚಿತ್ರ ಇದೇ ಮಾರ್ಚ್ 15ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದ್ದು ಪ್ರದರ್ಶನಕ್ಕೂ ಮುನ್ನ ಇಂದು ಸುದ್ದಿಗೋಷ್ಠಿ ನಡೆಸಲಾಯಿತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಚಿತ್ರದ ಚಿತ್ರಕರ್ತೆ ನಿರ್ದೇಶಕ ಸಂದೀಪ್ ಮಹಂತೇಶ್ ಮಾತನಾಡಿ, ಭೋಜರಾಜ್ ವಾಮಂಜೂರು, ಪೃಥ್ವಿ ಅಂಬರ್ ಸೇರಿದಂತೆ ಬಹುತೇಕ ತುಳುನಾಡಿನ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ತಾಂತ್ರಿಕ ವರ್ಗದಲ್ಲೂ ಕೂಡ ತುಳುನಾಡಿನವರನ್ನೇ ಹೊಂದಿರುವ ಡಿಕೆ ಬೋಸ್ ಕನ್ನಡ ಚಲನಚಿತ್ರ ಇದೇ ಮಾರ್ಚ್ 15ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಚಿತ್ರದ ಬಹುತೇಕ ಚಿತ್ರೀಕರಣ ಮಂಗಳೂರು ಆಸುಪಾಸಿನಲ್ಲೇ ನಡೆದಿದೆ. ಒಟ್ಟಾರೆಯಾಗಿ ಎಲ್ಲರ ಶ್ರಮದಿಂದ ಬಹಳ ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ತಂಡಕ್ಕೆ ಇರಲಿ ಅಂತ ಆಶಿಸಿದರು. ಸಿನಿಮಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಇಲ್ಲವರಾಗಿರೋದ್ರಿಂದ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಎಡಿಟರ್ ಆಗಲಿ ಡಿಸ್ಟ್ರಿಬ್ಯೂಟರ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ ಸಿನಿಮಾನ. ಎಸ್ಪೆಷಲಿ ಭೋಜಣ್ಣನ ಆ್ಯಕ್ಟಿಂಗು, ಪೃಥ್ವಿ ಆ್ಯಕ್ಟಿಂಗು, ಶೋಭರಾಜ್ ಅವ್ರ ಆ್ಯಕ್ಟಿಂಗು, ರಘುಪಂಡೇಶ್ವರ್ ಅವರು ಮತ್ತು ಪ್ರಶಾಂತ್ ಅಂತ ತಿಮ್ಮಪ್ಪ ಕುಲರ್ ಅವರು ಎಲ್ಲರ ಆ್ಯಕ್ಟಿಂಗು ತುಂಬ ಇಷ್ಟಪಡ್ತಾ ಇದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮಾರ್ಚ್ 15 ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲ